ತೆಂಗಿನ ಗರಿಯಲ್ಲಿ ಅಲಂಕೃತಗೊಂಡಂತಹ ಕ್ಲಾಸ್ ರೂಮುಗಳು, ಒಂದಷ್ಟು ಬಗೆ ಬಗೆಯ ಖಾದ್ಯ ವೈವಿಧ್ಯಗಳು. ಇದು ಎಂಜಿಎಂ ಕಾಲೇಜಿನಲ್ಲಿ ನಡೆದಂತಹ ಆಟಿಡೊಂಜಿ ದಿನ ಎಂಬ ವಿಶಿಷ್ಟ ಕಾರ್ಯಕ್ರಮದ ಒಂದು ಝಲಕ್. ತೆಂಗಿನ ಗರಿಯಲ್ಲಿ ವಿನ್ಯಾಸಗೊಂಡ ಕ್ಲಾಸ್ ರೂಮ್, ರುಚಿ ರುಚಿಯಾಗಿ ತಯಾರಾದ ತುಳುನಾಡಿನ ಸಂಸ್ಕೃತಿ ಬಿಂಬಿಸುವ ಖಾದ್ಯಗಳು, ನೆರೆದವರ ಗಮನ ಸೆಳೆದ ತುಳುನಾಡಿನ ಸಾಂಪ್ರದಾಯಿಕ ಶೈಲಿಯ ನೃತ್ಯ, ನಗುಮೊಗದಿಂದ ಒಟ್ಟಿಗೆ ಸೇರಿದ ಉಪನ್ಯಾಸಕರು. ಈ ದೃಶ್ಯ ಕಂಡು ಬಂದಿದ್ದು ಉಡುಪಿಯ ಮಹಾತ್ಮ ಗಾಂಧಿ ಮೆಮೋರಿಯಲ್ ಕಾಲೇಜಿನಲ್ಲಿ. ಆಟಿ ತಿಂಗಳು ತುಳುನಾಡಿನ ಮಂದಿಗೆ ವಿಶೇಷ ತಿಂಗಳು. ಈ ಮಾಸದ ಕಷ್ಟದ ಕಾಲ, ಹೆಚ್ಚಿನ ಶ್ರಮ ವ್ಯಯಿಸುವ ಕಾಲ ಎನ್ನುವುದು ನಂಬಿಕೆ. ತುಳುನಾಡಿನಲ್ಲಿ ಸಾಂಪ್ರದಾಯಿಕ ನಂಬಿಕೆ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯಿಂದ ಈ ಮಾಸದಲ್ಲಿ ವಿವಿಧ ಬಗೆಯ ಖಾದ್ಯ ತಯಾರಾಗುತ್ತೆ. ಆದರೆ ಇಂದಿನ ಹಲವರಿಗೆ ಈ ಖಾದ್ಯಗಳ ಪರಿಚಯವಿಲ್ಲ. ತುಳುನಾಡಿನ ಈ ಸಂಸ್ಕೃತಿಯನ್ನು ಇಂದಿನ ಯುವಜನತೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಎಂಜಿಎಂ ಕಾಲೇಜು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಆಟಿ ತಿಂಗಳಲ್ಲಿ ತುಳುನಾಡಿನ ಮಂದಿ ಮಾಡುವ 40ಕ್ಕೂ ಹೆಚ್ಚು ಖಾದ್ಯಗಳು ಇಲ್ಲಿ ತಯಾರಾಗಿತ್ತು. ಈ ಎಲ್ಲ ಖಾದ್ಯಗಳು ಉಪನ್ಯಾಸಕರಿಂದ ತಯಾರಾಗಿರುವುದು ವಿಶೇಷ. ಪಕ್ಕ ತುಳುನಾಡಿನ ಸಂಸ್ಕೃತಿಯಂತೆ ಆಯೋಜನೆಗೊಂಡ ಈ ಕಾರ್ಯಕ್ರಮದಲ್ಲಿ ತುಳುನಾಡಿನ ಸಂಸ್ಕೃತಿಯ ಪಾಡ್ದನ ಹಾಡು, ನೃತ್ಯ ನೆರೆದವರ ಕಣ್ಮನ ಸೆಳೆಯಿತು. ತುಳುನಾಡಿನ ವಿಶೇಷ ಖಾದ್ಯಗಳಾದ ಪತ್ರೊಡೆ, ಹಲಸಿನ ಗಟ್ಟಿ, ತಿಮರೆಗಟ್ಟಿ, ತಿಮರೆಪಲ್ಯ, ಕೇನೆಪುಂಡಿ, ತೇವದಂಟು ಗಸಿ, ಪೇಜಕಾಯಿ ಚಟ್ನಿ, ಸೋರೆಕಾಯಿ ಪಾಯಸ ಹೀಗೆ ಬಗೆ ಬಗೆಯ ಖಾದ್ಯಗಳು ತಯಾರಾಗಿದ್ದವು. ವಿಶೇಷವಾಗಿ ಒಂದು ವಿಶ್ರಾಂತಿಯ ಅವಧಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳುವಂಥದ್ದು. ಏನು ನಮ್ಮ ಪ್ರಕೃತಿಯಲ್ಲಿ ಇರ್ಬೋದು, ಸೊಪ್ಪಿರ್ಬೋದು, ಗಡ್ಡೆ ಗೆಣಸಿರ್ಬೋದು, ಅದನ್ನೆಲ್ಲ ಬಳಸಿಕೊಂಡು ವಿಶೇಷವಾದ ಖಾದ್ಯವನ್ನು ತಯಾರು ಮಾಡಿ ಆಷಾಢ ಮಾಸದ ವಿಶೇಷ ಮುಂದಿನ ಒಂದು ಜನರೇಷನ್ ತಲೆಮಾರಿಗೆ ತಿಳಿಸ್ಕೊಡುವಂಥ ಕಾರ್ಯಕ್ರಮ ಎಂದು ನಮ್ಮ ಕಾಲೇಜಿನಲ್ಲಿ ಮುಖ್ಯವಾಗಿ ಒಂದು ಸಸ್ಯಶಾಸ್ತ್ರ